ಹಾಯ್ ಫ್ರೆಂಡ್ಸ್, ನಮಸ್ಕಾರ. ತುಳುನಾಡು ಅಡುಗೆ ಚಾನಲ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಓಕೆ, ಇವತ್ತಿನ ಒಂದು ರೆಸಿಪಿಯಲ್ಲಿ ನಾವು ಸೋಯಾಬೀನನ್ನು ಯಾವ ರೀತಿ ಸುಕ್ಕ ರೆಸಿಪಿ ಮಾಡೋದಂತ ನಾವು ತಿಳಿಸ್ತೇವೆ. ಯಾವ ರೀತಿ ಇದನ್ನು ಸುಕ್ಕ ಮಾಡೋದು ಅನ್ನೋದನ್ನು ನಾವು ತಿಳಿಸ್ತೇವೆ. ಇಲ್ಲಿ ನೋಡ್ಬೋದು ನೀವು, ಒಂದು ಪ್ಯಾಕೆಟ್ ಸೋಯಾಬೀನನ್ನು ತಗೊಂಡಿದ್ದೇವೆ ನಾವು. ಅದರಲ್ಲೇ ಒಂದು ಮಸಾಲೆ ಬರುತ್ತೆ. ನಾವು ಆ ಮಸಾಲೆಯನ್ನು ಆ್ಯಡ್ ಮಾಡೋದಿಲ್ಲ. ನಾವಾಗೇ ಒಂದು ಮನೆಯಲ್ಲೇ ತಯಾರಿಸಿದಂಥ ಒಂದು ಮಸಾಲೆಯನ್ನು ಇಲ್ಲಿ ಅದಕ್ಕೆ ರೆಡಿ ಮಾಡ್ತಾಯಿದ್ವಿ. ಇಲ್ಲಿ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸನ್ನೆಲ್ಲ ತಗೊಂಡಿದ್ದೀವಿ ನಾವು, ಮಸಾಲೆ ಇಂಗ್ರೀಡಿಯೆಂಟ್ಸನ್ನೆಲ್ಲ. ಆದರೆ ಇದು ಎಷ್ಟೆಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದೀವಿ ಅನ್ನೋ ಒಂದು ಎಕ್ಸ್ಪ್ಲನೇಷನ್ ನಿಮ್ಗೆ ಕೊಡಲಿಲ್ಲ. ಈಗ ಅದನ್ನು ನಾನು ಕೊಡ್ತಾಯಿದ್ದೀನಿ. ಓಕೆ, ಇಲ್ಲಿ ನೋಡ್ಬೋದು ನೀವು, ಒಂದು ಪ್ಯಾಕೆಟ್ ಸೋಯಾಬೀನ್ ನಾನು ಆಗಲೇ ಹೇಳಿದ ಹಾಗೆ. ಅದೇ ರೀತಿ ಒಂದು 2 ಟೊಮೆಟೊ, ಮೀಡಿಯಮ್ ಗಾತ್ರದ ಟೊಮೆಟೊವನ್ನು ಹೆಚ್ಚಿಟ್ಟಿದ್ದೀನಿ. ಒಂದು ದೊಡ್ಡ ಗಾತ್ರದ ಈರುಳ್ಳಿ ಬೇಕಿದೆ ನಮಗೆ. ದೊಡ್ಡ ಗಾತ್ರದ ಈರುಳ್ಳಿಯನ್ನು ಈ ರೀತಿ ಹೆಚ್ಚಿಡಬೇಕು. ನಂತರ ಒಂದು ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ. ಅದು ಈ ಬೆಳ್ಳುಳ್ಳಿಯನ್ನು ಒಳ್ಳೆ ಮಾಡಿ ಅದರ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಈ ರೀತಿ ಇಟ್ಟಿದ್ದೇವೆ. ಅದರ ನಂತರ ಕರಿಬೇವಿನ ಸೊಪ್ಪು ಬೇಕಿದೆ. ಒಂದು ಕರಿಬೇವಿನ ಸೊಪ್ಪು, ಇಡೀ ಸೊಪ್ಪನ್ನು ನಾವು ಇಲ್ಲಿ ತಗೊಳ್ತಾ ಇದ್ದೇವೆ. ನಂತರ ಇಲ್ಲಿ ಮಸಾಲೆಯಲ್ಲಿ 2 ಚಮಚದಷ್ಟು ಕೊತ್ತಂಬರಿ ಇದೆ, 1 ಚಮಚದಷ್ಟು ಜೀರಿಗೆ ಇದೆ, ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು ಇದೆ. ಆನಂತರ ಇಲ್ಲಿ ಕೂಡ ಒಂದು ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿದ್ದೇವೆ ನಾವು. ಆನಂತರ ಇಲ್ಲಿ ಗರಂ ಮಸಾಲೆಯಲ್ಲಿ 1 ಚಕ್ಕೆ, 2 ಏಲಕ್ಕಿ ಇದೆ, ಒಂದು 3 ಲವಂಗ ಇದೆ, 1 ಸ್ಟಾರ್ ಹೂವಿನ ತುಂಡು ಇದೆ, ನೀವು ನೋಡ್ಬೋದು. ಓಕೆ, ನಂತರ ಒಂದು 2 ಕೈ ಹಿಡಿಯಷ್ಟು ತೆಂಗಿನಕಾಯಿ, ಒಂದು ಸ್ವಲ್ಪ ಅರಿಶಿನ ಪುಡಿ. ನಂತರ ಬ್ಯಾಡಿಗೆ ಮೆಣಸು ತಗೊಂಡಿದೆ, ಒಂದು 10-12 ಬ್ಯಾಡಿಗೆ ಮೆಣಸಿದೆ. ಇವಿಷ್ಟೇ ಇಂಗ್ರೀಡಿಯೆಂಟ್ಸನ್ನು ನಾವು ತಗೊಂಡು ಇವತ್ತು ಒಂದು ಒಳ್ಳೆ ರೀತಿಯಲ್ಲಿ ಸೋಯಾಬೀನ್ ಸುಕ್ಕವನ್ನು ಮಾಡ್ತಾಯಿದ್ದೇವೆ. ಫ್ರೆಂಡ್ಸ್, ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನೀಗ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಬನ್ನಿ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ, ಒಳ್ಳೆಯದಾಗುತ್ತೆ. ನಮ್ಮ ಒಂದು ಗಂಜಿ ಊಟದ ಜೊತೆ ಅಥವಾ ಬೇರೆ ಯಾವುದಾದ್ರೂ ಒಂದು ಸೈಡ್ ಡಿಶ್ ಆಗಿ ಫಸ್ಟ್ ಕ್ಲಾಸ್ ಆಗುತ್ತೆ ಇದು ಸೋಯಾಬೀನು. ಮತ್ತು ಹೆಲ್ದಿ, ಸೋಯಾಬೀನಲ್ಲಿ ಬಹಳಷ್ಟು ಪ್ರೋಟೀನ್ ಅಂಶಗಳಿವೆ ಮತ್ತು ಫ್ಯಾಟ್ ಇದರಲ್ಲಿ ಸ್ವಲ್ಪ ಕಡಿಮೆ ಇದೆ. ಫ್ಯಾಟ್ ನನ್ನ ಪ್ರಕಾರ ಇದು 96% ಇಲ್ಲ. ಓಕೆ, ಭಾಳಷ್ಟು ಒಳ್ಳೆಯದಾಗುತ್ತೆ. ಯಾವ ರೀತಿ ಮಾಡೋದನ್ನು ತೋರಿಸ್ತೀನಿ ಇಲ್ಲಿ. ಮೊದಲನೇದಾಗಿ ಒಂದು ಸ್ಟೀಲ್ ಪಾತ್ರೆಯಲ್ಲಿ ನಾವಿಲ್ಲಿ ನೀರನ್ನು ಬಿಸಿ ಇಟ್ಟಿದ್ದೇವೆ. ಈಗ ಆಲ್ಮೋಸ್ಟ್ ಕುದೀತಾ ಇದೆ ಇದು ಬಿಸಿ ನೀರು. ಇದಕ್ಕೆ ನಾವೀಗ ಸೋಯಾಬೀನನ್ನು ನಾವು ಪ್ಯಾಕೆಟನ್ನು ತೆಗೆದು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ. ಉಪ್ಪನ್ನು ಹಾಕಿ ಇಲ್ಲಿ ಬೇಯಿಸಬೇಕು. ಸೋಯಾಬೀನ್ ಬೇಯಿಸೋದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ತಗೊಳ್ಬೇಕು. ನಾವು ಅದರ ಮಸಾಲೆಯನ್ನು ಆ್ಯಡ್ ಮಾಡ್ತಾ ಇಲ್ಲ ಇಲ್ಲಿ. ಡೈರೆಕ್ಟಾಗಿ ಎಲ್ಲ ಸೋಯಾಬೀನನ್ನು ಇಲ್ಲಿ ಬಿಸಿ ನೀರಿಗೆ ಹಾಕಿದ್ದೀವಿ. ಬಿಸಿ ನೀರಿಗೆ ಹಾಕಿದ ನಂತರ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತೇವೆ. ನೀವು ನೋಡ್ಬೋದು, ಎಲ್ಲವನ್ನು ಬಿಸಿನೀರಿಗೆ ಇಲ್ಲಿ ಹಾಕಿದ್ದೀವಿ. ಅದರ ನಂತರ ಒಂದು ಸ್ವಲ್ಪ ಉಪ್ಪನ್ನು ಹಾಕಬೇಕು. 1-1.5 ಚಮಚದಷ್ಟು ಉಪ್ಪನ್ನು ಸೇರಿಸಿ ಒಳ್ಳೆ ಮಾಡಿ ಒಂದು ಸಾರಿ ಇದನ್ನು ಬೇಯಿಸಬೇಕು. ಮೊದಲನೇದಾಗಿ ಇದನ್ನೊಂದು ಬೇಯಿಸ್ಕೊಳ್ಳೋಣ ನಾವು. ಸೋಯಾಬೀನ್ ಸುಕ್ಕ ಒಂದು ಹೆಲ್ತಿ ಒಂದು ಫುಡ್ ಆಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ನೀವು, ಭಾಳ ಒಳ್ಳೆಯದಾಗುತ್ತೆ ಇದು. ಒಂದು ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ಒಳ್ಳೆ ಮಾಡಿ ಬೇಯಿಸುವ. ಎಸ್ ಫ್ರೆಂಡ್ಸ್, ಈಗ ನಾವು ಇದನ್ನು ಇಲ್ಲಿ ತೆಗೆಯುವ. ಒಳ್ಳೆ ಸ್ವಲ್ಪ ಬೆಂದಿದೆ ಇದು, ಒಂದು ಸ್ವಲ್ಪ ದೊಡ್ಡದಾಗಿದೆ ಇದು. ಈಗ ಇದನ್ನು ತೆಗೆದು ಇದರ ನೀರಿನ ಅಂಶವನ್ನೆಲ್ಲ ಹಿಂಡಿ ತೆಗಿಲಿಕ್ಕಿದೆ. ಎಲ್ಲವನ್ನು ನಾವು ತೆಗೆಯುವ. ಇದನ್ನು ತೆಗೆದು ಒಳ್ಳೆ ಮಾಡಿ ನಾವು ಇದನ್ನು ಹಿಂಡಬೇಕು. ಅದರ ನೀರಿನ ಅಂಶವನ್ನು ಎಲ್ಲ ಹಿಂಡಿ ತೆಗಿಬೇಕು ನಾವು. ಓಕೆ ಫ್ರೆಂಡ್ಸ್, ನಾವು ಒಂದು ಬಾಣಲೆಯನ್ನು ತಗೊಂಡು ಈಗ ಮೆಣಸನ್ನು ಒಂದು ಸ್ವಲ್ಪ ಹುರಿಯುವ. ಒಳ್ಳೆ ಮಾಡಿ ಫಸ್ಟ್ ಕ್ಲಾಸ್ ಆಗಿ ಹುರಿಬೇಕಿಲ್ಲಿ ಬಾಣಲೆಯಲ್ಲಿ. ಇದಕ್ಕೆ ಎಣ್ಣೆ ಹಾಕಲಿಕ್ಕಿಲ್ಲ, ನಾವು ಡೈರೆಕ್ಟಾಗಿ ಹುರಿತಾ ಇದ್ದೇವೆ ಇಲ್ಲಿ. ಎಣ್ಣೆ ಹಾಕಬಾರ್ದು ಅಂತೇನಿಲ್ಲ, ಹಾಕ್ಬೋದು, ತೊಂದರೆ ಇಲ್ಲ. ಒಳ್ಳೆ ಮಾಡಿ ಹುರಿದ ನಂತರ ನಾವು ಇದನ್ನು ತೆಗೆದು ಇದಕ್ಕೀಗ ಬಾಕಿ ಉಳಿದಿರುವ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾವು ತಗೊಂಡಿರುವ ಎಲ್ಲ ಮಸಾಲೆಗಳನ್ನು ನಾನು ಆಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ.
ಈ ಕೊತ್ತಂಬರಿ ಇರ್ಬೋದು ಅಥವಾ ಗರಂ ಮಸಾಲೆಗಳಿರ್ಬೋದು, ಬೇವಿನ ಸೊಪ್ಪು ಎಲ್ಲವನ್ನು ಇದಕ್ಕೆ ಇಲ್ಲಿ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ಇದನ್ನು ನಾವು ಸೋಯಾಬೀನನ್ನು ಸ್ವಲ್ಪ ಅಲ್ಲಿ ಆರ್ಲಿಕ್ಕೆ ಇಟ್ಟಿದ್ದೇವೆ. ಒಂದು ಸ್ವಲ್ಪ ಅದರ ಬಿಸಿ ತಗ್ಗಿದ ನಂತರ ನಾವು ಅದನ್ನು ನೀರನ್ನು ಎಲ್ಲ ಹಿಂಡಿ ತೆಗಿತೇವೆ. ಈಗ ಒಂದು ಸೈಡಲ್ಲಿ ಮಸಾಲೆ ರೆಡಿ ಮಾಡ್ತಾಯಿದ್ದೇವೆ ಇದಕ್ಕೆ. ಓಕೆ ಫ್ರೆಂಡ್ಸ್, ನಮ್ಮ ಎಲ್ಲ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಹುರಿದಾಗಿದೆ. ನಾವೀಗ ಒಂದು ಮಿಕ್ಸಿ ಜಾರಿಗೆ ಎಲ್ಲವನ್ನು ಆ್ಯಡ್ ಮಾಡುವ. ನಾವು ಹುರಿದಿಟ್ಟಿರುವಂಥ ಎಲ್ಲ ಮಸಾಲೆಗಳನ್ನೆಲ್ಲ ಇಲ್ಲಿ ಆ್ಯಡ್ ಮಾಡಿ ಅಲ್ಲಿ ನನ್ನ ಮಗ ಇಲ್ಲಿ ನೋಡ್ತಾ ಇದ್ದಾನೆ ಕ್ಯೂರಿಯಾಸಿಟಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ. ಈಗ ನಾವು ತೆಂಗಿನಕಾಯಿಯನ್ನು ಸಪ್ರೇಟಾಗಿ ಹುರಿಬೇಕಿದೆ. ತೆಂಗಿನಕಾಯಿ ನಂತರ ಇಲ್ಲಿ ಅರಿಶಿನ ಹುಡಿಯನ್ನು ಅದಕ್ಕೆ ಆ್ಯಡ್ ಮಾಡಿರುವಂಥದ್ದು ನೀವು ನೋಡ್ಬೋದು. ಅದನ್ನು ಒಳ್ಳೆ ಮಾಡಿ ನಾವು ಇಲ್ಲಿ ಹುರಿತಾ ಇದ್ದೇವೆ. ಈ ತೆಂಗಿನಕಾಯಿ ಹುರಿದು ಹಾಕೋದ್ರಿಂದ ಭಾಳ ಒಂದು ಟೇಸ್ಟಿ ಆಗುತ್ತೆ. ಯಾಕಂದರೆ ಅದರ ಒಂದು ಎಣ್ಣೆಯ ಅಂಶವನ್ನು ಅದರಲ್ಲಿ ಬಿಡುತ್ತೆ. ಎಣ್ಣೆಯ ಅಂಶ ಬಿಡೋದ್ರಿಂದ ಭಾಳ ಒಂದು ಟೇಸ್ಟಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಮೊದಲನೇದಾಗಿ ನಾವು ಇಲ್ಲಿ ತಗೊಂಡಿರುವಂಥ ಮಸಾಲೆಯನ್ನೆಲ್ಲ ಹುಡಿ ಮಾಡುವ. ಮೊದಲು ಮಿಕ್ಸಿ ಜಾರಿಗೆ ಹಾಕಿ ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಎಷ್ಟೊಂದು ಪ್ರಮಾಣದಲ್ಲಿ ನಾವು ಹುಡಿ ಮಾಡಿಟ್ಟಿದ್ದೇವೆ. ಈಗ ಇದಕ್ಕೆ ನಾವು ಹುರಿದಿಟ್ಟಿರುವ ತೆಂಗಿನಕಾಯಿಯನ್ನು ಕೂಡ ಇಲ್ಲಿ ಆ್ಯಡ್ ಮಾಡುವ. ತೆಂಗಿನಕಾಯಿಯನ್ನು ಆ್ಯಡ್ ಮಾಡಿದ ನಂತರ ಒಂದೆರಡು ಸುತ್ತು ತಿರುಗಿಸಿ ತೆಗೆಯುವ ಅಷ್ಟೇ. ಜಾಸ್ತಿ ತೆಂಗಿನಕಾಯಿ ಹುಡಿ ಆಗಲಿಕ್ಕಿಲ್ಲ, ಆಲ್ರೆಡಿ ಹುಡಿಯಾಗೇ ಇದೆ ಇದು. ಇನ್ನು ಒಂದು ಎರಡು ಸುತ್ತು ಮಿಕ್ಸಿ ಜಾರಲ್ಲಿ ಹಾಕಿ ತಿರುಗಿಸುವಂಥದ್ದು ಅಷ್ಟೇ ಉಳಿದಿರೋದು. ಎಸ್ ಫ್ರೆಂಡ್ಸ್, ನೋಡಿದಿರಲ್ಲ, ಎರಡೇ ಸುತ್ತು ನಾವು ತಿರುಗಿಸಿ ತೆಗೆದಿರುವಂಥದ್ದು. ಜಾಸ್ತಿ ಹುಡಿ ಆಗಲಿಕ್ಕಿಲ್ಲ, ಮಸಾಲೆ ಒಂದು ಸ್ವಲ್ಪ ತಿನ್ನಲಿಕ್ಕೆ ತಿರುಗಿ ಸಿಗಬೇಕಿದು ಅಷ್ಟೇ. ಓಕೆ, ಇಲ್ಲಿ ನೋಡ್ಬೋದು ಎಲ್ಲವನ್ನು ನಾವು ತೆಗೆದ ಇಲ್ಲಿ ಹಾಕ್ತಾಯಿದ್ದೇವೆ. ಓಕೆ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ಇದೇ ರೀತಿ ಎಲ್ಲ ನೀರನ್ನು ತೆಗಿಬೇಕು. ಅದರದ್ದು ಬಿಸಿ ಬಿಸಿಯಾಗಿರುತ್ತೆ ಇದು. ಸ್ವಲ್ಪ ಬಿಸಿ ಆರಲಿಕ್ಕೆ ಬಿಡಬೇಕಾಗತ್ತೆ, ಯಾಕಂದರೆ ಅದು ಬಿಸಿ ಬಿಸಿ ತೆಗಿಲಿಕ್ಕೆ ಭಾಳ ಕಷ್ಟ ನೀರು. ಓಕೆ ಫ್ರೆಂಡ್ಸ್, ನಾವು ನೀರಿನ ಅಂಶವನ್ನೆಲ್ಲ ತೆಗೆದು ಈಗ ತುಂಡು ತುಂಡು ಮಾಡ್ತಾ ಇದ್ದೇವೆ. ಈ ದೊಡ್ಡದು ಇರೋದನ್ನೆಲ್ಲ ತುಂಡು ಮಾಡ್ತಾ ಇದ್ದೇವೆ ನಾವು. ಇದನ್ನು ಆದಷ್ಟು ಪೀಸ್ ಮಾಡಿ ಹಾಕುವ ನಾವು ಇದಕ್ಕೆ. ಓಕೆ ಫ್ರೆಂಡ್ಸ್, ನಾವು ನೋಡ್ಬೋದು ಎಲ್ಲವನ್ನು ಇಲ್ಲಿ ಪೀಸ್ ಮಾಡಿ ಹಾಕಿದ್ದೇವೆ. ಪೀಸ್ ಮಾಡಿ ಹಾಕಿ ನೋಡ್ಬೋದು ಡಬಲ್ ಆಗಿದೆ ಇದು ಪರ್ಸೆಂಟೇಜ್ ಈಗ. ಓಕೆ, ಪೀಸ್ ಮಾಡಿ ಹಾಕಿದರೆ ಒಳ್ಳೆ ಒಂದು ಅದರ ಸೋಯಾಬೀನ್ ಒಳಗಡೆ ಎಲ್ಲ ಮಸಾಲೆ ಎಲ್ಲ ಕರೆಕ್ಟಾಗಿದಾಗುತ್ತೆ. ಈಗ ನಾವು ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಒಂದು ಸ್ವಲ್ಪ ತೆಂಗಿನೆಣ್ಣೆ ಮತ್ತು ಒಂದು ಸ್ವಲ್ಪ ತುಪ್ಪವನ್ನು ಹಾಕುವ. ಓಕೆ ಫ್ರೆಂಡ್ಸ್, ಈಗ ಇದಕ್ಕೆ ಒಂದು ಸ್ವಲ್ಪ ನಾವು ಸಾಸಿವೆಯನ್ನು ಸೇರಿಸುವ. ಒಂದೂವರೆ ಚಮಚದಷ್ಟು ಸಾಸಿವೆಯನ್ನು ಇಲ್ಲಿ ಹಾಕಿದ್ದೇವೆ. ಸಾಸಿವೆಯನ್ನು ಹಾಕಿದ ನಂತರ ಸಾಸಿವೆ ಒಳ್ಳೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸಿಡಿಲಿಕ್ಕೆ ಸ್ಟಾರ್ಟ್ ಆಗುವಾಗ ನಾವು ಇಲ್ಲಿ ಕರಿಬೇವಿನ ಸೊಪ್ಪನ್ನು ನಾವು ತಗೊಂಡಿದ್ದೇವೆ. ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡಬೇಕು ಇದಕ್ಕೆ. ಆದಷ್ಟು ದೂರ ನಿಂತ್ಕೊಳ್ಳಿ, ಯಾಕಂದರೆ ಕಣ್ಣಿಗೆಲ್ಲ ಹಾರುವಂಥ ಸಂದರ್ಭ ಇರ್ತದೆ ಅದು. ಈಗ ಕರಿಬೇವಿನ ಸೊಪ್ಪನ್ನು ಹಾಕುವ. ಕರಿಬೇವಿನ ಸೊಪ್ಪನ್ನು ಹಾಕಿದ ನಂತರ ನಾವು ಇಲ್ಲಿ ತಗೊಂಡಿರುವ ಬೆಳ್ಳುಳ್ಳಿಯನ್ನು ಹಾಕಬೇಕು. ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇವೆ, ಅದನ್ನು ಇಲ್ಲಿ ಹಾಕಬೇಕು. ಹಾಕಿದ ನಂತರ ಈರುಳ್ಳಿಯನ್ನು ಕೂಡ ಬೆರೆಸುವ. ಈರುಳ್ಳಿಯನ್ನು ಕೂಡ ಬೆರೆಸಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ಆದಷ್ಟು ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಬೇಕು, ಅಷ್ಟು ಇದು ಮಾಡಬೇಕು. ಇದನ್ನು ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಒಳ್ಳೆ ಹುರಿಬೇಕು. ನಾವು ತಗೊಂಡಿರುವಂಥ ಇಲ್ಲಿ ಈರುಳ್ಳಿ ಸ್ವಲ್ಪ ಕೆಂಪಗಾಗುವಷ್ಟು ಹುರಿಬೇಕು ನಾವು ಇದನ್ನು.
ತುಪ್ಪ ಒಂದು ಸ್ವಲ್ಪ ಸೇರಿಸಿದ್ರಿಂದ ಸ್ವಲ್ಪ ಪರಿಮಳ ಆಗುತ್ತೆ ಇದು. ಈಗ ನಾವು ಇದಕ್ಕೆ ಟೊಮ್ಯಾಟೊವನ್ನು ಆ್ಯಡ್ ಮಾಡ್ತಾಯಿದ್ದೇವೆ. ನಾವು ತಗೊಂಡಿರುವಂಥ ಒಂದು 2 ಟೊಮ್ಯಾಟೊವನ್ನು ನಾನು ತೋರಿಸಿದ್ದೇನೆ ನಿಮಗೆ, ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೇನೆ. ಟೊಮ್ಯಾಟೊ ಆ್ಯಡ್ ಮಾಡಿದ ನಂತರ ಒಳ್ಳೆ ಮಾಡಿ ಮಿಕ್ಸ್ ಕೊಡಬೇಕು. ಟೊಮ್ಯಾಟೊ ಒಂದು ಸ್ವಲ್ಪ ಒಳ್ಳೆ ಮಿಕ್ಸ್ ಆಗಬೇಕು, ಮಿಕ್ಸ್ ಆಗಿ ಬೆಂದು ಸ್ವಲ್ಪ ಕ್ರಶ್ ಆಗಬೇಕಲ್ಲಿ. ಆನಂತರ ನಾವು ಇದನ್ನು ಸೋಯಾಬೀನೆಲ್ಲ ಆ್ಯಡ್ ಮಾಡುವ ಇದಕ್ಕೆ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಟೊಮ್ಯಾಟೊ ಜ್ಯೂಸನ್ನು ಕೂಡ ಆ್ಯಡ್ ಮಾಡ್ತಾರೆ. ಟೊಮ್ಯಾಟೊ ಜ್ಯೂಸನ್ನು ಆ್ಯಡ್ ಮಾಡೋದ್ರಿಂದ ನಮಗೆ ಫ್ಲೇವರ್ ಏನೋ ಸಿಗುತ್ತೆ, ಆದರೆ ತಿನ್ನಲಿಕ್ಕೆ ಏನೂ ಸಿಗೋದಿಲ್ಲ. ಟೊಮೆಟೊ ಪೀಸಸ್ ಎಲ್ಲ ಇರೋದಿಲ್ಲ ಅಲ್ಲಿ ಇದರಲ್ಲಿ. ಸರಿ ಫ್ರೆಂಡ್ಸ್, ಈಗ ನಾವು ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಬೇಯಿಸಿಕೊಳ್ಳೋದಕ್ಕೆ ನಾವು ಒಂದು ಬಾಯಿ ಮುಚ್ಚಳವನ್ನು ಹಾಕಿ ಒಳ್ಳೆ ಮಾಡಿ ಒಂದು ಸ್ವಲ್ಪ ಬೇಯಿಸ್ತೇವೆ. ನಂತರ ನಿಮಗೆ ತೋರಿಸ್ತೇವೆ ಯಾವ ರೀತಿ ಬೆಂದಿದೆ ಅಂತೇಳಿ. ಎಸ್, ಓಕೆ ಫ್ರೆಂಡ್ಸ್, ಟೊಮ್ಯಾಟೊ ಎಲ್ಲ ಬೆಂದಿದೆ. ಈಗ ನಾವು ಇದಕ್ಕೆ ನಮ್ಮ ಸೋಯಾಬೀನನ್ನು ಆ್ಯಡ್ ಮಾಡುವ. ಇಲ್ಲಿ ನೋಡ್ಬೋದು, ನಾವೆಲ್ಲ ಸೋಯಾಬೀನ್ ಪೀಸಸನ್ನು ನಾವಿಲ್ಲಿ ಕಟ್ ಮಾಡಿ ಇಟ್ಟಿರುವಂಥದ್ದನ್ನೆಲ್ಲ ಆ್ಯಡ್ ಮಾಡಿದ್ದೇವೆ. ಆ್ಯಡ್ ಮಾಡಿದ ನಂತರ ಒಳ್ಳೆ ಮಸಾಲೆಯೊಟ್ಟಿಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳುವ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಒಳ್ಳೆ ಮಿಕ್ಸ್ ಮಾಡಿಟ್ಟಿದ್ದೇವೆ ಎಲ್ಲವನ್ನು. ನಾವಿಲ್ಲಿ ನಮ್ಮ ಟೊಮ್ಯಾಟೊ ಮತ್ತು ಇದರ ಮಸಾಲೆಯೊಟ್ಟಿಗೆ ಮಿಕ್ಸ್ ಮಾಡಿಟ್ಟಿದ ನಂತರ ನಾವಿಲ್ಲಿ ಕೂಡ ಒಂದು ಸ್ವಲ್ಪ ಉಪ್ಪನ್ನು ಹಾಕುವ. ಉಪ್ಪನ್ನು ಒಂದು ನೋಡ್ಕೊಂಡು ಹಾಕಿ, ಯಾಕಂತ ಹೇಳಿದರೆ ನಾವು ಸೋಯಾಬೀನಲ್ಲಿ ಕೂಡ ಉಪ್ಪನ್ನು ಆ್ಯಡ್ ಮಾಡಿದ್ದೇವೆ. ನಂತರ ಈರುಳ್ಳಿ ಇದು ಮಾಡುವಾಗಲೂ ಕೂಡ ಉಪ್ಪನ್ನು ಹಾಕಿದ್ದೇವೆ. ಆದ್ದರಿಂದ ಉಪ್ಪನ್ನು ನಾವು ನೋಡಿ ಹಾಕೋದು ಒಳ್ಳೆಯದು. ಈಗ ಇದನ್ನು ಸ್ವಲ್ಪ ಬೇಯಿಸುವ. ಇಲ್ಲಿ ಒಂದು ಸಿಮ್ಮಲ್ಲಿ ಒಂದು ಸ್ವಲ್ಪ ಬೇಯಿಸಿದ ನಂತರ ನಾವು ಇದಕ್ಕೆ ರುಬ್ಬಿಟ್ಟಿರುವಂಥ ಒಂದು ಪುಡಿ ಮಾಡಿಟ್ಟಿರುವಂಥ ಒಂದು ಮಸಾಲೆಯನ್ನು ಇಲ್ಲಿ ಆ್ಯಡ್ ಮಾಡಲಿಕ್ಕಿದೆ. ಓಕೆ, ಇಲ್ಲಿ ಒಂದು ಬಾಯಿ ಮುಚ್ಚಳವನ್ನು ಹಾಕಿ ಒಳ್ಳೆ ಮಾಡಿ ಬೇಯಿಸ್ಕೊಳ್ಳೋಣ ಒಂದು. ಓಕೆ ಫ್ರೆಂಡ್ಸ್, ಇಲ್ಲಿ ನಾವೀಗ ಮಸಾಲೆಯನ್ನು ಆ್ಯಡ್ ಮಾಡುವಂಥ ಒಂದು ಸಮಯ. ನಮ್ಮ ಸೋಯಾಬೀನ್ ಎಲ್ಲ ಬೆಂದಿದೆ, ಒಳ್ಳೆ ಮಸಾಲೆಯೊಟ್ಟಿಗೆ ಟೊಮ್ಯಾಟೊ ಈರುಳ್ಳಿ ಒಟ್ಟಿಗೆಲ್ಲ ಒಳ್ಳೆ ಬೆಂದಿದೆ. ನಾವೀಗ ಇದಕ್ಕೆ ನಾವು ಪುಡಿ ಮಾಡಿಟ್ಟಿರುವಂಥ ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡಿ ಅದರೊಟ್ಟಿಗೆ ಒಂದು ಸ್ವಲ್ಪ ಬೇಯಿಸ್ಕೊಳ್ಳುವ. ಭಾಳ ಟೇಸ್ಟಿಯಾಗಿದೆ. ನೀವು ಕೂಡ ಇದೇ ರೀತಿ ಒಂದು ಮಸಾಲೆಯನ್ನು ಆ್ಯಡ್ ಮಾಡಿ ಮಾಡಿಕೊಳ್ಳಿ, ಸೂಪರ್ ಆಗುತ್ತೆ. ಈಗ ಮಸಾಲೆ ಜೊತೆ ಒಳ್ಳೆ ಮಾಡಿ ಮಿಕ್ಸ್ ಮಾಡುವ ಇದನ್ನು. ಓಕೆ ಫ್ರೆಂಡ್ಸ್, ಇನ್ನೊಂದು ಸ್ವಲ್ಪ ಬಾಯಿ ಮುಚ್ಚಳವನ್ನು ಹಾಕಿ ಒಂದು ಸ್ವಲ್ಪ ಸಿಮ್ಮಲ್ಲಿ ಇದನ್ನು ಬೇಯಿಸ್ಕೊಳ್ಳುವ. ಇಲ್ಲಿಗೆ ನಮ್ಮ ಒಂದು ಸೋಯಾಬೀನ್ ಸುಕ್ಕ ರೆಡಿಯಾಗಿದೆ. ಎಸ್ ಫ್ರೆಂಡ್ಸ್, ನಮ್ಮ ಒಂದು ಸೋಯಾಬೀನ್ ಸುಕ್ಕ ಇಲ್ಲಿ ರೆಡಿಯಾಗಿದೆ. ನಾವೀಗ ಇದನ್ನು ತಿನ್ನೋದೊಂದೇ ಬಾಕಿ, ಎಲ್ಲ ರೆಡಿಯಾಗಿ ಇಟ್ಟಿದ್ದೇವೆ. ಎಸ್ ಫ್ರೆಂಡ್ಸ್, ಸೋಯಾಬೀನ್ ಸುಕ್ಕ ರೆಡಿ ಆಯಿತು. ಇದೇ ರೀತಿ ಇದೇ ಒಂದು ಇಂಗ್ರೀಡಿಯೆಂಟ್ಸನ್ನೆಲ್ಲ ಆ್ಯಡ್ ಮಾಡಿ ನೀವು ಕೂಡ ಒಂದು ಸೋಯಾಬೀನ್ ಸುಕ್ಕವನ್ನು ಮಾಡಿ, ಸೂಪರ್ ಆಗುತ್ತೆ. ಎಸ್, ಓಕೆ ಫ್ರೆಂಡ್ಸ್, ಇದೇ ರೀತಿ ಒಂದು ಸೋಯಾಬೀನ್ ಸುಕ್ಕವನ್ನು ನೀವು ಕೂಡ ರೆಡಿ ಮಾಡಿ. ನಾವು ಹೇಳಿದಷ್ಟೇ ಒಂದು ಮಸಾಲೆಯನ್ನು ಆ್ಯಡ್ ಮಾಡಿ ಒಳ್ಳೆಯದಾಗತ್ತೆ. ಗಂಜಿ ಊಟದ ಜೊತೆ ಮತ್ತು ಇನ್ನಿತರ ಒಂದು ಡಿಶಸ್ಗಳ ಜೊತೆ ಒಳ್ಳೆಯದಾಗತ್ತೆ ಒಂದು ಸೈಡ್ ಡಿಶ್ ಆಗಿ. ಓಕೆ, ನೋಡ್ಬೋದು ಸೂಪರಾಗಿ ಬಂದಿದೆ ನಮ್ಮ ಸೋಯಾಬೀನ್ ಸುಕ್ಕ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಒಂದು ತುಳುನಾಡು ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಅದರ ಬದಿಯಲ್ಲಿ ಕೊಟ್ಟಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರಿಂದ ನಾವು ಕಾಲಕ್ಕೆ ಮಾಡುವಂಥ ಎಲ್ಲ ವೀಡಿಯೋದ ಅಪ್ಡೇಟ್ಸ್ ನಿಮಗೆ ಸಿಗತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೋಯಾಬೀನ್ ಸುಕ್ಕದೊಂದಿಗೆ ನಮ್ಮ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ವಂದೇ ಮಾತರಂ.